ಈಗಾಗಲೇ ಇರುವ ಓಲಾ ಕ್ಯಾಬ್ ಚಾಲಕರಿಗೆ ಪ್ರತಿಯಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಪಿಸಿ ಚಾಲಕರು ಡಿವೈಎಫ್ಐ ನೇತೃತ್ವದಲ್ಲಿ ಓಲಾ ಲೀಸ್ ಮೇಳಕ್ಕೆ ಮುತ್ತಿಗೆ ಹಾಕಿದರು. ದಕ್ಷಿಣ ಕನ್ನಡ ಜಿಲ್ಲಾ ಆನ್ಲೈನ್ ಟ್ಯಾಕ್ಸಿ ಚಾಲಕರ ಮತ್ತು ಮಾಲಕರ ಅಸೋಸಿಯೇಷನ್ ಈ ಪ್ರತಿಭಟನೆಯನ್ನು ನಗರದ ಲಾಲ್ಬಾಗ್ನಲ್ಲಿ ಹಮ್ಮಿಕೊಂಡಿದ್ದರು. ಕಂಪನಿಯ ಪ್ರಚಾರದ ಬ್ಯಾನರ್ ಮತ್ತು ಕರಪತ್ರಗಳನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ಪರಿಣಾಮವಾಗಿ ಓಲಾ ಲೀಸ್ ಮೇಳವನ್ನು ಸ್ಥಗಿತಗೊಳಿಸಲಾಯಿತು. ಕಾರುಗಳು ಮಾಡಿರುವಂತಹ ಟ್ರಿಪ್ಗಳಿಂದ ಬ್ಯಾಂಕ್ ಸಾಲವನ್ನ ತೀರಿಸಲಾಗದೆ ನಮ್ಮ ಕುಟುಂಬಗಳನ್ನು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗದೆ ಇವತ್ತು ಅತಂತ್ರರಾಗಿರುವಂತಹ ಸಂದರ್ಭದಲ್ಲಿ ಮತ್ತೊಂದು ಹ್ಯುಂಡೈ ಕಂಪನಿಯ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡು ಅಲ್ಲಿ ಮಾರಾಟ ಆಗುವಂತಹ ಕಾರಿನಿಂದಲೂ ಕೂಡ ಕೆಲವರು ಕಂಪನಿ ಕಮಿಷನ್ಗೆ ಆಸೆಗಾಗಿ ಇವತ್ತು ಕಾರನ್ನು ಖರೀದಿ ಮಾಡಿ ನೀವು ಬಾಸ್ಗಳಾಗ್ಬೋದು, ಓಲಾ ಕಂಪನಿಯ ಬಾಸ್ಗಳು ಕಾರು ಖರೀದಿ ಮಾಡುವಂಥ ಮಾಲಕರಾಗಿದ್ದಾರೆ ಅನ್ನುವಂಥ ಒಂದು ಭ್ರಮೆಯನ್ನು ಹುಟ್ಟಿಸಿ ಇವತ್ತು ಏನು ಲೀಸಿಗೆ ಇವತ್ತು ಕಾರನ್ನು ಒಂದು ಕೊಂಡುಕೊಳ್ಳುವಂಥ ಒಂದು ಕೆಲಸವನ್ನು ಓಲಾ ಕಂಪನಿ ಮಾಡ್ತಾ ಇದೆ. ಇಲ್ಲಿ ಮಂಗಳೂರಿನಲ್ಲಿ ಸುಮಾರು 200ರಷ್ಟು ಓಲಾ ಕಾರುಗಳಿವೆ. ಓಲಾ ಕಾರುಗಳನ್ನು ಅಟ್ಯಾಚ್ ಮಾಡಿದಂಥ ಆಪರೇಟರ್ಗಳು ಇವತ್ತು ಸಂಕಷ್ಟದಲ್ಲಿದ್ದಾರೆ.